ನಮಸ್ಕಾರ. ನಾನು ಯಶುಪ್ರಸಾದ್. ಪ್ರತಿನಿತ್ಯ ನಾವು ಯಾವುದಾದರೂ ಒಂದು ಶ್ಲೋಕವನ್ನು ಮಂತ್ರವನ್ನು ಹೇಳ್ತಾನೆ ಅನುಸಂಧಾನ ಮಾಡ್ತಾನೆ ಇರ್ತೀವಿ. ಅದರ ಅರ್ಥವನ್ನು ಅಥವಾ ಅದರಿಂದ ಆಗುವಂತಹ ಒಳಿತನ್ನು ತಿಳಿದುಕೊಂಡು ಪಠಣ ಮಾಡಬೇಕು. ಹಾಗೆಯೇ ಇದೊಂದು ಶ್ಲೋಕ: ಏಕಾಂತಿನಃ ಸದಾ ಬ್ರಹ್ಮ ಧ್ಯಾಯಿನೋ ಯೋಗಿನಶ್ಚಯೇ ತೇಷಾಂ ತು ಪರಂ ಸ್ಥಾನಂ ಯತ್ರ ಪಶ್ಯಂತಿ ಸೂರಯಃ ಗತ್ವಾ ಗತ್ವಾ ನಿವರ್ತಂತೆ ಚಂದ್ರಸೂರ್ಯಾದಯೋ ಗ್ರಹಾಃ ಅದ್ಯಾಪಿ ನ ನಿವರ್ತಂತೆ ದ್ವಾದಶಾಕ್ಷರ ಚಿಂತಕಾಃ. ಅಂದರೆ ಏಕಾಂತವಾಸಿಗಳಾಗಿದ್ದು, ಅಂದರೆ ಯಾರೂ ಇಲ್ಲದಂತಹ ನಿರ್ಜನ ಪ್ರದೇಶಗಳಲ್ಲಿ ಧ್ಯಾನ ಮಾಡುವಂತಹ ಸಾಧು ಸನ್ಯಾಸಿಗಳಾದರೂ ಸರಿ, ಸದಾ ಕಾಲದಲ್ಲಿಯೂ ಬ್ರಹ್ಮಚಿಂತನೆಯಲ್ಲಿಯೇ ನೆಲೆಗೊಂಡ ಯೋಗಿಗಳಿಗೆ ಲಭಿಸುವ ಅಮೃತ ಸ್ಥಾನವೆಂಬುದು ಕೇವಲ ಜ್ಞಾನಿಗಳಿಗೆ ಮಾತ್ರ ಗಮ್ಯವಾದದ್ದು. ಚಂದ್ರ ಸೂರ್ಯ ಮೊದಲಾದ ಗ್ರಹಗಳು ಕೂಡ ಪುನಃ ಲಯಗೊಂಡು ಜನ್ಮ ತಾಳುತ್ತದೆಯೋ ಏನೋ, ಆದರೆ ಈ ದ್ವಾದಶಾಕ್ಷರ ಮಂತ್ರವನ್ನು ಸದಾ ಜಪದಲ್ಲಿ ನಿರತರಾದವರಿಗೆ, ಜಪ ಮಾಡುತ್ತಾ ಇರುವವರಿಗೆ ಈ ಮನುಷ್ಯ ಜನ್ಮಕ್ಕೆ ಮತ್ತೆ ಪುನರ್ಜನ್ಮ ಎಂಬುದೇ ಇಲ್ಲ ಎಂಬುದು ಈ ಶ್ಲೋಕದ ಅರ್ಥ. ಇದು ವಿಷ್ಣು ಪುರಾಣದಲ್ಲಿ ಉಲ್ಲೇಖವಾಗಿದೆ. ಹಾಗಾದರೆ ಆ ಮಂತ್ರ ಯಾವುದು? ದ್ವಾದಶಾಕ್ಷರ ಮಂತ್ರ ಎಂದರೆ ಯಾವುದು? ಏನೂ ಇಲ್ಲ, ಎಲ್ಲರಿಗೂ ಗೊತ್ತಿರುವ ಹಾಗೆಯೇ ಆ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಅಂದರೆ ಸದಾ ಎಲ್ಲರ ಮನಸ್ಸಿನಲ್ಲಿಯೂ ಇರುವಂತಹ ಭಗವಂತನಿಗೆ ನಮಸ್ಕರಿಸುತ್ತೇನೆ ಎಂಬುದು ಈ ಅರ್ಥ, ಈ ಶ್ಲೋಕದ ಅರ್ಥ. ಈ ಶ್ಲೋಕವನ್ನು ಪಠಣ ಮಾಡಬೇಕಾದರೆ ನಾವು ಎಲ್ಲಿದ್ದೇವೆ, ಏನು ಮಾಡ್ತಿದ್ದೀವಿ, ಹೊರಗಡೆ ಇದ್ದೀವ, ಮನೆ ಒಳಗಿದ್ದೀವ, ಮಡಿಯಾಗಿದ್ದೀವ, ಶುಭ್ರವಾಗಿದ್ದೀವ, ಏನೂ ಬೇಕಾಗಿಲ್ಲ. ಸರ್ವದಾ ಈ ಮಂತ್ರವನ್ನು ಜಪ ಮಾಡ್ತಾನೇ ಇರಬಹುದು. ನಮ್ಮ ಮನಸ್ಸಿನಲ್ಲಿ ನಾವು ಭಗವಂತನನ್ನು ಧ್ಯಾನ ಮಾಡೋದಕ್ಕೆ ಮಡಿ ಮೈಲಿಗೆ ಆಚಾರ ಹೊರಗೆ ಯಾವುದೂ ಇಲ್ಲ. ಸದಾ ಕಾಲ ಓಂ ನಮೋ ಭಗವತೆ ವಾಸುದೇವಾಯ ಎಂಬುವ ಈ ಮಂತ್ರವನ್ನು ಪಠಣ ಮಾಡೋದ್ರಿಂದ ನಮಗೆ ಆರೋಗ್ಯ ಸಿಗುತ್ತೆ, ಸುಖ ಸಿಗುತ್ತೆ, ಶಾಂತಿ, ಐಶ್ವರ್ಯ, ನೆಮ್ಮದಿ ಎಲ್ಲವೂ ಸಿಗುತ್ತೆ. ಯಾಕೆ ನಾವು ಈ ಮಂತ್ರವನ್ನು ಪಠಣ ಮಾಡಬಾರ್ದು? ಯಾರು ಬೇಕಾದರೂ ಈ ಮಂತ್ರವನ್ನು ಜಪಿಸಬಹುದು. ಮಾಡಿ ಆರೋಗ್ಯ ಪಡ್ಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ.